ಹಿಜಾಬ್ ಕುರಿತು ಎಬ್ಬಿಸಿರುವ ವಿವಾದದ ಹಿಂದಿರುವ ರಾಷ್ಟ್ರ ವಿರೋಧಿ ಪ್ರತ್ಯೇಕತಾವಾದದ ಸಂಚು ಬಯಲಾಗಲು ತನಿಖೆ ನಡೆಸಬೇಕೆಂದು ಕರ್ನಾಟಕ ಹಿಂದೂ ಜಾಗರಣ ವೇದಿಕೆ ಆಗ್ರಹಿಸಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯಕಾರಿ ಸದಸ್ಯರಾದ ರಾಧಾಕೃಷ್ಣ ಅಡ್ಯಂತಾಯ ಅವರು, ರಾಜ್ಯಾದ್ಯಂತ ಹಿಜಾಬ್ ವಿವಾದ ದಿನದಿಂದ ದಿನಕ್ಕೆ ಗೊಂದಲದ ವಾತಾವರಣ ಸೃಷ್ಟಿ ಮಾಡುತ್ತಿದೆ. ಭಾರತದ ಇಸ್ಲಾಮೀಕರಣದ ಯೋಜನೆಯ ಪ್ರಯೋಗಾತ್ಮಕ ಪ್ರಕರಣವೇ ಹಿಜಾಬ್ ವಿವಾದ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಶಾಲೆಗಳಲ್ಲಿ ಶಿಕ್ಷಣದ ಅಧ್ಯಯನ ಮಾಡುವಂತಹ ಕಾಲಘಟ್ಟದಲ್ಲಿ ಮಕ್ಕಳಲ್ಲಿ ವಿಷ ತುಂಬುವ ಮತಾಂಧತೆಯ ಭಾಗ ಇದು ಎಂದು ಹೇಳಿದ ಅವರು, ಹಿಜಾಬ್ ವಿವಾದದ ಬಗ್ಗೆ ಇಲಾಖೆ ತಕ್ಷಣ ವಿಸ್ತೃತ ತನಿಖೆಯನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕರಾವಳಿಯನ್ನು ಪ್ರಕ್ಷುಬ್ಧಗೊಳಿಸಿ ಕರಾವಳಿಯನ್ನು ಮತ್ತೊಂದು ಕಾಶ್ಮೀರವನ್ನಾಗಿಸುವ ಈ ಮತಾಂಧ ಸಂಘಟನೆಯ ಹಿಡನ್ ಎಜೆಂಡಾದ ಕೃತ್ಯವೇ ಹಿಜಾಬ್ ಪ್ರಕರಣ. ಆಧುನಿಕ ಶಿಕ್ಷಣದಿಂದ ಮುಸ್ಲಿಂ ಮಹಿಳೆಯರನ್ನು ವಂಚಿತರನ್ನಾಗಿಸಿ ಯಾವ ತ್ರಿವಳಿ ತಲಾಖಿನ ನಿಷೇಧದ ಮೂಲಕ ಮುಸ್ಲಿಂ ಮಹಿಳೆಯರು ಮನೆಗಳಿಂದ ಹೊರಗೆ ಬಂದು ಸ್ವಚ್ಛಂದವಾಗಿ ಸಮಾಜದಲ್ಲಿ ಬೆರೆಯುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ವಿಶ್ವಾಸದಲ್ಲಿರುವ ಈ ಹೊತ್ತಿನಲ್ಲಿ ಮತ್ತೆ ಹಿಜಾಬಿನ ಹೆಸರಿನಲ್ಲಿ ಆಧುನಿಕ ಶಿಕ್ಷಣದಿಂದ ಮುಸ್ಲಿಂ ಹೆಣ್ಮಕ್ಕಳನ್ನ ಮಹಿಳೆಯರನ್ನ ವಂಚಿಸಿ ಅವರನ್ನು ಮತ್ತೆ ಬುರ್ಕಾದಡಿಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕೊಳೆಯಿಸುವ ತಾಲಿಬಾನ್ ಐಸಿಸ್ ಮಾನಸಿಕತೆಯ ಈ ಭಯೋತ್ಪಾದಕ ಸಂಘಟನೆಗಳ ಕೃತ್ಯ ಇದು. ಮಕ್ಕಳಲ್ಲಿ ವಿಷ ತುಂಬುವ, ಮಕ್ಕಳಲ್ಲಿ ಹಿಂದೂ ಮುಸಲ್ಮಾನ ಹುಡುಗರು ಹಿಂದೂ ಮುಸಲ್ಮಾನ ಹುಡುಗಿಯರು ಪರಸ್ಪರ ಸ್ನೇಹದಿಂದ ಪ್ರೀತಿ ವಿಶ್ವಾಸದಿಂದ ಶಾಲೆಗಳಲ್ಲಿ ಶಿಕ್ಷಣದ ಅಧ್ಯಯನ ಮಾಡುವಂತಹ ಕಾಲಘಟ್ಟದಲ್ಲಿ ಅವರಿಗೆ ವಿಷ ತುಂಬುವಂತಹ ಮತಾಂಧತೆಯ ವಿಷ ತುಂಬುವ ಪ್ರಯತ್ನದ ಭಾಗ ಇದು. ಇಸ್ಲಾಮಿನ ಮತಾಂಧತೆಯ ಕ್ರೌರ್ಯವನ್ನ ಸಮಾಜದ ಮೇಲೆ ಪ್ರಯೋಗ ಮಾಡತಕ್ಕಂತ ಒಂದು ಸಂಘಟನೆ PFI ಪಾಯ್ಸನ್ ಫ್ರಂಟ್ ಆಫ್ ಇಸ್ಲಾಂ. ಇಸ್ಲಾಮಿನ ವಿಷವನ್ನ ಸಮಾಜಕ್ಕೆ ಕಕ್ಕತಕ್ಕಂತಹ ಕಾರ್ಯ ಮಾಡತಕ್ಕಂತಹ ಸಂಘಟನೆ. ಕರ್ನಾಟಕದ ಎಲ್ಲ ವ್ಯವಸ್ಥೆಗಳನ್ನು ಧ್ವಂಸ ಮಾಡತಕ್ಕಂತಹ ಸಂಘಟನೆ KFD. ಒಂದು ಡೋಂಗಿ ಪ್ರಜಾಪ್ರಭುತ್ವ ಪಕ್ಷ. ಇಸ್ಲಾಮಿನಲ್ಲಿ ಜಗತ್ತಿನಲ್ಲಿ ಎಲ್ಲಿಯಾದರೂ ಪ್ರಜಾಪ್ರಭುತ್ವ ಇದೆಯಾ? ಸೆಕ್ಯುಲರಿಸಂ ಇದೆಯಾ? ಭಾರತದ ರೀತಿಯ ಸಂವಿಧಾನ ಇದೆಯಾ? ಭಾರತದ ರೀತಿಯ ವಿವಿಧತೆಯಲ್ಲಿ ಏಕತೆ ಇದೆಯಾ? ಎಲ್ಲೂ ಇಲ್ಲ. ಮತ್ತೆ ಇಸ್ಲಾಂ ಹೆಸರಿನಲ್ಲಿ ಅವರ ಸಂಘಟನೆ ಪಕ್ಷ ಮಾಡ್ತಾ ಇರಬೇಕಿದೆ. ಅದು ಸೂಡೋ ಡೆಮೊಕ್ರಾಟಿಕ್ ಅಲ್ಲದೆ ಬೇರೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಾಂತ ಉಪಾಧ್ಯಕ್ಷರಾದ ಕಿಶೋರ್ ಕುಮಾರ್ ಅಮಿತ್ ಉಪಸ್ಥಿತರಿದ್ದರು. ಶರಸಾಲಿಯರ್ V4 ನ್ಯೂಸ್ ಮಂಗಳೂರು. ಟೇಸ್ಟ್ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, ಜಾಮೂನ್ಸ್, dry fruit halwas, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.